ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಡೆಯುತ್ತಿದ್ದು ಉಡುಪಿಯ ಕಲ್ಯಾಣಪುರ ಮೂಲದ ವಿದ್ಯಾರ್ಥಿ ಉಕ್ರೇನ್ನಲ್ಲಿ ಸಿಲುಕಿದ್ದಾನೆ. ಗ್ಲೆನ್ವಿಲ್ ಮೆಕ್ಲಿನ್ ಫರ್ನಾಂಡಿಸ್ ಎಂಬಾತ ಎಂಬಿಬಿಎಸ್ ವಿದ್ಯಾಭ್ಯಾಸ ಮಾಡುತ್ತಿದ್ದು ಮೆಕ್ಲಿನ್ ಉಕ್ರೇನ್ಗೆ ಹೋಗಿ 10 ದಿನಗಳಾಯಿತು ಅಷ್ಟೇ. ಸದ್ಯಕ್ಕೆ ಮಗನನ್ನ ಸೇಫ್ ಬಂಕರ್ಗೆ ಶಿಫ್ಟ್ ಮಾಡಲಾಗಿದೆ. ಆದರೆ ಅಲ್ಲಿ ಸರಿಯಾದ ಆಹಾರ ಸಿಗುತ್ತಿಲ್ಲ. ಪ್ರತಿ ಅರ್ಧ ಗಂಟೆಗೆ ಒಮ್ಮೆ ವಿಡಿಯೋ ಕಾಲ್ ಮಾಡಿ ನಾವು ಧೈರ್ಯವನ್ನ ತುಂಬುತ್ತಿದ್ದೇವೆ. ಆದರೂ ಯುದ್ಧದ ಸ್ಥಿತಿಯನ್ನ ನೋಡಿದಾಗ ನಮಗೆ ಭಯವಾಗ್ತಿದೆ. ಸರ್ಕಾರ ಆದಷ್ಟು ಬೇಗ ಎಲ್ಲ ವಿದ್ಯಾರ್ಥಿಗಳನ್ನ ಕರೆತರಬೇಕು ಎಂದು ಮೆಕ್ಲಿನ್ ಫರ್ನಾಂಡಿಸ್ ಅವರ ತಂದೆ ಮೆಲ್ವಿನ್ ಫರ್ನಾಂಡಿಸ್ ಅವರು ಹೇಳಿದ್ದಾರೆ. ಸ್ವಲ್ಪ ಹೆದರಿ ಹೋಗಿದ್ದಾನೆ ಮಕ್ಕಳೆಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ನೋಡುವಾಗ ಸ್ವಲ್ಪ ಚೇತರಿಕೆ ಆದಾಗೆ ಕಾಣ್ತದೆ, ಸ್ವಲ್ಪ ಹೆದರಿಕೆ ಹೋದಾಗ ಕಾಣ್ತದೆ. ಆದರೆ ಊಟ ತಿಂಡಿ ಎಲ್ಲ ತುಂಬ ಕಷ್ಟ. ಪಾಪ ಮಕ್ಕಳೆಲ್ಲ ಎಲ್ಲಿ ಹೊರಗೆ ಬರಲಿಕ್ಕಿಲ್ಲ, ಎಲ್ಲರಿಗೆ ಬಂಕರ್ನ ಅಡಿಯಲ್ಲಿ ಇಟ್ಟಿದ್ದಾರೆ, ಬಂಕರ್ನಲ್ಲಿದ್ದಾರೆ ಎಲ್ಲ. ದ್ಯಾಟ್ ಇಸ್ ಸೇಫೆಸ್ಟ್ ಝೋನು ಅದು ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್. ಅದೆಲ್ಲ ಮಕ್ಕಳು ಒಂದೇ ಕಡೆಯಲ್ಲಿದ್ದಾರೆ, ಅಲ್ಲಿ ಮಲಗಲಿಕ್ಕೆ ಸಹ ಆಗೋದಿಲ್ಲ, ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪಾಪ ಅವರವರು ಒಬ್ಬೊಬ್ಬರಿಗೆ ಧೈರ್ಯ ತುಂಬಿ ದಿವಸ ಇದು ಮಾಡ್ತಾರೆ, ಪುಷ್ ಮಾಡ್ತಾರೆ. ಸೊ ನಾವು ಆ್ಯಸ್ ಎ ಪೇರೆಂಟ್ ಆಫ್ ಮ್ಯಾಕ್ಲಿನ್ ನಾವು ಅಷ್ಟೇ ದೇವರ ಹತ್ರ ಬೇಡೋದು. ಮತ್ತು ನಮ್ಮ ಭಾರತ ಸರ್ಕಾರದ ಮೇಲೆ ನಮಗೆ ತುಂಬ ಭರವಸೆ ಇದೆ. ನಮ್ಮ ಭಾರತ ಸರ್ಕಾರದ ಮತ್ತು ರಿಲೇಷನ್ಶಿಪ್ ಅಮಾಂಗ್ಸ್ ಆಲ್ ದ ಕಂಟ್ರೀಸ್ ತುಂಬ ಒಳ್ಳೆಯದುಂಟು. ಸೊ ನನಗೆ ಅಷ್ಟು ಕಾನ್ಫಿಡೆಂಟ್ ಉಂಟು ಕಿ 100% ಕಾನ್ಫಿಡೆಂಟ್ ದ್ಯಾಟ್ ವಿ ಹ್ಯಾವ್ ದ್ಯಾಟ್ ನನ್ನ ಮಗ ಅಲ್ಲ, ಎಲ್ಲರ ಮಕ್ಕಳು ಎಲ್ಲರೂ ಅವರವರ ಮನೆಗೆ, ಅವರವರ ತಾಯ್ನಾಡಿಗೆ, ಅವರವರ ತಾಯಿಯ ಮಡಿಲಿಗೆ ಸುಖಮಯವಾಗಿ ಹೋಗಲಿ ಎಂದು ನಾನು ದೇವರಲ್ಲಿ ಫೆಬ್ರವರಿ 15ಗೆ ಹೋಗಿದ್ದ. ಆಲ್ ಆಫ್ ಸಡನ್ ನಿನ್ನೆ ಇಂಥ ಸುದ್ದಿ ಬಂತು, ವಾರ್ ಸ್ಟಾರ್ಟ್ ಆಗಿದೆ ಅಂತೇಳಿ. ಸೊ ಬೆಳಿಗ್ಗೆ ನಾವು ಕಾಲ್ ಮಾಡುವಾಗ ಅವನು ಪ್ಯಾನಿಕ್ ಆಗಲಿಲ್ಲ. ಆದರೂ ಕೂಡ ಅವರಿಗೆ ಗೊತ್ತಿದ್ದ ಕಾರಣ ಸ್ವಲ್ಪ ರೆಡಿಯಾಗಿ ಇದ್ದಾರೆ. ಬಟ್ ಆಲ್ ಆಫ್ ಸಡನ್ ಅವರಿಗೆ ಪ್ಯಾಕಿಂಗ್ ಮಾಡಿ ಎಲ್ಲ ನಿಲ್ಲಿ ಅಂತ ಹೇಳುವಾಗ ಅವನು ಎಲ್ಲ ಪ್ಯಾಕ್ ಮಾಡಿ ಬೇರೆ ಮಕ್ಕಳ ಜೊತೆ ಈಗ ಬಿಲ್ಡಿಂಗಿನ ಕೆಳಗಡೆ ಬೇಸ್ಮೆಂಟಲ್ಲಿ ಇದ್ದಾರೆ. ಸೊ ಇಷ್ಟ ತನಕ ನಾವು ಎವ್ರಿ ಹಾಫ್ ಆನ್ ಅವರ್ ಅವನಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಆದ ಕಾರಣ ಅವನು ಹೇಳ್ತಾ ಇದ್ದೇನೆ, ನಾವು ಸೇಫ್ ಇದ್ದೇವೆ ಅಮ್ಮ, ವರಿ ಏನು ಮಾಡಬೇಡಿ ಅಂಥೇಳಿ. ಸೊ ನಾವಿಷ್ಟೇ ಹೇಳ್ತಾ ಇದ್ದೀವಿ ನಮ್ಮ ಸರ್ಕಾರಕ್ಕೆ, ಆದಷ್ಟು ಬೇಗ ನಮ್ಮ ಮಕ್ಕಳನ್ನು, ನನ್ನ ಮಗ ಮಾತ್ರ ಅಲ್ಲ ಬೇರೆ ಮಕ್ಕಳನ್ನು ಎಲ್ಲರನ್ನು ಆದಷ್ಟು ಬೇಗ ನಮ್ಮ ತಾಯಿನಾಡಿಗೆ ಕರ್ಕೊಂಡು ಬರಲಿ. ವಿದ್ಯಾಭ್ಯಾಸ ಮತ್ತೆ ಕೂಡ ಮಾಡ್ಬೋದು. ದಯವಿಟ್ಟು ನಿಮ್ಮಲ್ಲಿ ನಮ್ಮ ಕಳಕಳಿಯ ವಿನಂತಿ, ನಮ್ಮ ಮಕ್ಕಳನ್ನು ನಮ್ಮ ಊರಿಗೆ ಕರ್ಕೊಂಡು